ಉಪ್ಪಿನಂಗಡಿ ಯುವಕರ ಮೇಲೆ ತಲವಾರು ಹಲ್ಲೆ ಪ್ರಕರಣದಲ್ಲಿ ಅಮಾಯಕರನ್ನ ಉಪ್ಪಿನಂಗಡಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಆರೋಪಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಆರೋಪಿಸಿದ್ದು ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಠಾಣೆಯ ಮುಂದೆ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಸೇರಿದ್ದು ಪೊಲೀಸ್ ವಶದಲ್ಲಿದ್ದಂತಹ ಪಿಎಫ್ಐ ಮುಖಂಡರನ್ನ ಬಿಡುಗಡೆ ಮಾಡುವಂತೆ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಮಕ್ಕಳು ಸೇರಿಕೊಂಡಿದ್ದಾರೆ. ಇಂದು ಬೆಳಗ್ಗಿನಿಂದಲೇ ಠಾಣೆಯ ಮುಂದೆ ಪಿಎಫ್ಐ ಕಾರ್ಯಕರ್ತರು ಜಮಾವಣೆಗೊಂಡಿದ್ದು ಅಮಾಯಕರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದು ಪೊಲೀಸರು ಪಿಎಫ್ಐ ಕಾರ್ಯಕರ್ತರ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪುತ್ತೂರಿನ ಪ್ರತಿನಿಧಿ ಕುಮಾರ್ ಅವರು ನಮಗೆ ಮಾಹಿತಿಯನ್ನ ನೀಡ್ತಾರೆ. ಕುಮಾರ್ ಏನು ಅಂತ ಹೇಳಿದ್ರೆ, ಉಪ್ಪಿನಂಗಡಿ ಯುವಕನ ಮೇಲೆ ತಲವಾರು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಆರೋಪವನ್ನ ಮಾಡಿಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿಭಟನೆ ನಡೆಸ್ತಾ ಇದೆ. ಯಾಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಏನು ವಿಚಾರ ಅಂತ ಹೇಳ್ಕೊಂಡು? ಹಲ್ಲೆಗೆ ಸಂಬಂಧಪಟ್ಟಂತ ಪೊಲೀಸರು ಈಗಾಗಲೇ ಒಂದು 4 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಮತ್ತು ಅವರನ್ನು ತನಿಖೆ ನಡೆಸ್ತಾ ಇದೆ. ಈ ಒಂದು ವಶಕ್ಕೆ ಪಡೆದ ವಿಚಾರವನ್ನು ವಿರೋಧಿಸಿ ಇದೀಗ ಇಂದು ಬೆಳಗಿನಿಂದಲೇ ಪಿಎಫ್ಐ ಸಂಘಟನೆ ಕಾರ್ಯಕರ್ತರು ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸೇರಿತು ಪೊಲೀಸರ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈಗಾಗಲೇ ಸುಮಾರು 6 ಗಂಟೆಗೂ ಮಿಕ್ಕಿ ಒಂದು ಪ್ರತಿಭಟನೆ ನಡೆಸ್ತಾ ಇದೆ. 100 ಸಂಖ್ಯೆಯ ಪಿಎಫ್ಐ ಕಾರ್ಯಕರ್ತರು ಇದೀಗ ಪೊಲೀಸ್ ಠಾಣೆ ಮುಂದೆ ಜಮಾವಣೆ ಮಾಡಿದ್ದಾರೆ ಮತ್ತು ಕೂಡಲೇ ಈ ಒಂದು ವಶಕ್ಕೆ ಪಡೆದಿರುವಂತಹ ಆರೋಪಿಗಳನ್ನು ಗುರುತಿಸಿಕೊಂಡು ಅವರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಓಕೆ, ಏನು ಅಂತ ಹೇಳಿದ್ರೆ ಏನಾದ್ರೂ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಇದ್ರ ಹಿಂದೆ ಯಾರಾದ್ರೂ ಕೈವಾಡ ಇದೆ, ಹಾಗೆ ಏನಾದ್ರೂ ವಿಚಾರಗಳು ಏನಾದ್ರೂ ಇವೆಯಾ ಕುಮಾರ್? ಈಗಾಗಲೇ ಪೊಲೀಸ್ ಮಾಹಿತಿ ಪ್ರಕಾರ ಈ ಒಂದು ವಶಕ್ಕೆ ಪಡೆದ ಒಂದು ವ್ಯಕ್ತಿಗಳ ಪರಿಚಯಸ್ಥರೇ ಈ ಒಂದು ಕೃತ್ಯವನ್ನು ನಡೆಸಿರುವಂತದ್ದು ಮತ್ತು ಈ ಒಂದು ಕಾರಣಕ್ಕಾಗಿ ಈ ವ್ಯಕ್ತಿಗಳ ಮೂಲಕ ಪ್ರಮುಖ ಆರೋಪಿಗಳನ್ನು ಒಂದು ಬಂಧಿಸುವಂತಹ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಆದರೆ ಈ ಒಂದು ವಶಕ್ಕೆ ಪಡೆದಿರುವ ವಿಚಾರಕ್ಕೆ ಇದೀಗ ಪಿಎಫ್ಐ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದು ಈಗ ಪ್ರತಿಭಟನೆ ಒಂದು ಉದ್ವಿಗ್ನ ಪರಿಸ್ಥಿತಿ ಅಂತ ಬಂದಿದೆ. ಓಕೆ, ಖಂಡಿತವಾಗ್ಲೂ ಕುಮಾರ್, ಮಾಹಿತಿಗಾಗಿ ಧನ್ಯವಾದ. ಕೇಸ್ನಲ್ಲಿ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾ ಇದೀವಿ, ಆಯ್ತಾ? ಆ ಕೇಸ್ನಲ್ಲಿ ಎನ್ಕ್ವೈರಿ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಲೇಬೇಕು. ಅದು ಪೊಲೀಸ್ ಕೆಲಸ, ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಬೇಕು. ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದಗಡೆ ಬರೋದು, ಮುತ್ತಿಗೆ ಹಾಕೋದು, ರೋಡ್ ಮೇಲೆ ನಿಂತ್ಕೊಳ್ಳೋದು, ಸಾರ್ವಜನಿಕ ವೆಹಿಕಲ್ಗಳಿಗೆ ಅಡ್ಡಿಪಡಿಸೋದು ಯಾವುದು ಕೂಡ ಮಾಡೋ ರೀತಿ ಇಲ್ಲ, ಮಾಡೋ ಹಾಗಿಲ್ಲ. ಯಾರೆಲ್ಲ ಅಡ್ಡಿಪಡಿಸ್ತಾ ಇದ್ದೀರಿ, ಮತ್ತೆ ಏನು ಕೋವಿಡ್ ರೂಲ್ಸ್ ಇದೆ, ಆಯ್ತಾ? ಜಿಲ್ಲಾಧಿಕಾರಿಯವರ ಆದೇಶ ಇದೆ, ಕೋವಿಡ್ ರೂಲ್ಸ್ ಇದೆ. ಯಾರು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ, ಮಾಸ್ಕ್ ಹಾಕದೆ ಏನೇನೋ ಮಾಡ್ತಾ ಇದ್ರ, ಅದೆಲ್ಲ ಕೂಡ ಕ್ಲೀನ್ ಆಗಿ ವಿಡಿಯೋ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಅಫೆನ್ಸ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೊಲೀಸ್ ಕಡೆಯಿಂದ ನಿಮಗೆ ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ ಇದೆ, ಪದೇ ಪದೇ ನಾವು ಕೊಡ್ತಾ ಇದ್ದೀವಿ, ಮಾಹಿತಿ ಎಲ್ಲ ಕೊಡ್ತಾ ಇದ್ದೀವಿ. ಆದ್ರೂ ಕೂಡ ಎಲ್ಲ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ದಯಮಾಡಿ ಇನ್ನೊಂದ್ಸಲ ಹೇಳ್ತೀವಿ ನಿಮಗೆ, ಯಾರು ಕೊಡ್ಲಿ ನಿಂತ್ಕೊಳಕ್ ಹೋಗ್ಬೇಡಿ. ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಳ್ಳೋಂಗಿಲ್ಲ. ಅದಕ್ಕಿಂತ ಜಾಸ್ತಿಯಾಗಿ ರೋಡ್ ಮುಂದೆ, ಆಯ್ತಾ, ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಈ ವೆಹಿಕಲ್ಸ್